ಸಣ್ಣದೊಂದು ಅಂಗಡಿಯನ್ನ ತೆರೆದು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಹೋದಂತಹ ಯುವತಿಯೊಬ್ಬಳು ಕುಡುಕನೊಬ್ಬನ ದ್ವೇಷಕ್ಕೆ ಬಲಿಯಾಗಿದ್ದಾಳೆ. ಕಾಸರಗೋಡು ಜಿಲ್ಲೆಯ ಬೇಡಡ್ಕದ ಮನ್ನಡ್ಕ ಎಂಬಲ್ಲಿ ಈ ಘಟನೆ ನಡೆದಿದೆ. 22 ವರ್ಷದ ರಮಿತಾ ಮೃತ ದುರ್ದೈವಿಯಾಗಿದ್ದಾಳೆ. ಬೇಡಡ್ಕದ ಮುನ್ನಡ್ಕದಲ್ಲಿ ಅಂಗಡಿ ನಡೆಸ್ತಾ ಇದ್ದಂತಹ ರಮಿತಾಳಿಗೆ ಸಮೀಪದಲ್ಲೇ ಇರುವ ಫರ್ನಿಚರ್ ಅಂಗಡಿಯ ಮಾಲಕ ಕಿರುಕುಳ ನೀಡ್ತಾ ಇದ್ದ. ಕುಡಿದು ಬಂದು ಕಿರುಕುಳ ನೀಡ್ತಾ ಇದ್ದ 57 ವರ್ಷ ಪ್ರಾಯದ ರಾಮಕೃತನ ಕಾಟ ಸಹಿಸಲಾಗದೆ ರಮಿತಾ ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ಲು. ದೂರು ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆರೋಪಿ ರಾಮಕೃತನನ್ನ ಠಾಣೆಗೆ ಎಳೆದೊಯ್ದು ಎಚ್ಚರಿಕೆ ನೀಡಿದ್ರು. ಆದರೆ ಇದು ಆರೋಪಿಯ ಆಕ್ರೋಶ ಹೆಚ್ಚಿಸಿದ್ದು ರಮಿತಾಳ ಅಂಗಡಿಗೆ ಬಂದು ಆಕೆಗೆ ಟಿನ್ನರ್ ಸುರಿದು ಬೆಂಕಿ ಹಚ್ಚಿದ್ದ. ಏಪ್ರಿಲ್ 8ರಂದು ಈ ಘಟನೆ ನಡೆದಿದ್ದು. ರಾತ್ರಿ ಅಂಗಡಿ ಬಾಗಿಲು ಹಾಕುವ ವೇಳೆ ಆರೋಪಿ ಈ ಕೃತ್ಯ ಎಸಗಿದ್ದ. ಪರಾರಿಯಾಗಲು ಯತ್ನಿಸಿದಂತಹ ಆರೋಪಿಯನ್ನ ಜನರು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ರಮಿತಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ತೀವ್ರತರವಾದಂತಹ ಸುಟ್ಟ ಗಾಯದೊಂದಿಗೆ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದ ರಮಿತಾ ಸೋಮವಾರ ರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ.